ಸಂಧ್ಯಾ ಭಜನೆ ಕಾರ್ಯಕ್ರಮವನ್ನು ಸಂಕಲ್ಪ ಮಾಡುವ ಮುಖಾಂತರ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಓಂ ನಮೋ ಮಹಾಭ್ಯೋ ನಮೋ ಭಗೇಭ್ಯೋ ನಮೋ ಯಭ್ಯೋ ನವಾಚನೆಭ್ಯಃ ಸರ್ವೇಭ್ಯೋ ದೇವೇಭ್ಯೋ ನಮಃ. ವಸುದೇವಸುತಂ ದೇವಂ ವಂಶಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಗುರುಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಶುಭಶ್ಚ ಏಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಸ್ಯ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮಕೇತು ಗಣಾಧ್ಯಕ್ಷೋ ಬಾಲಚಂದ್ರೋ ಗಜಾನನಃ. ದ್ವಾದಶೈತಾನಿ ನಾಮಾನಿ ಯಪ್ಪಟೇ ವಿನಿಯಾದವೇ ವಿದ್ಯಾರಂಭೆ ವಾ ಏಜ ಪ್ರವೇಶೇ ನಿರ್ಗಮೇ ತದಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ಜಾಯತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಳಂ ವಂದೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಹರ ನಮಾಮ್ಯಹಂ. ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯಾಯ ನಮೋ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮದೇವತಾಭ್ಯೋ ನಮಃ. ಗ್ರಾಮಾಧಿದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಪ್ರಾರಂಭಕರ್ಮಸು ಮುಹೂರ್ತಮಸ್ತದೆ ಭವಂತೋ ಭವಂತೋ ಪ್ರಾರಂಭಕರ್ಮಸು ಮುಹೂರ್ತಮಸ್ತೋ. ಸರ್ವೇಷಾಣಾಂ ಕರ್ಮಣಾಂ ಆದೋ ದೇವತಾ ಕರ್ತವ್ಯಗಳನ್ನು ಪ್ರಾರಂಭ ಮಾಡುವಂತೆಯೇ ಮೊದಲನೇ ಭಗವಂತನಲ್ಲಿ ಪ್ರಾರ್ಥನೆ ಶಾಸ್ತ್ರ ಗಣೇಶ ಮಂದಿರದ ರಜತ ಮಹೋತ್ಸವ 25ನೇ ವರ್ಷದ ಆ ಉತ್ಸವ ಉದ್ದೇಶವಾಗಿ 3ನೇ ದಿನದ ಸಂಧ್ಯಾ ಭಜನೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡ್ತಾ ಇದ್ದೇವೆ. ಆಗುವಂತಹ ಮುಹೂರ್ತವನ್ನು ಸುಮುಹೂರ್ತ ಮಾಡಿಬಿಟ್ಟು ಅತಿಗಳಿಗಾಗಿ ನಮಗಾಗಿ ಸಂಸ್ಥೆಗಾರರ ಸಮಸ್ತ ವ್ಯಕ್ತಿಗಳನ್ನು ದೂರೀಕರಿಸಿ ನಮ್ಮೆಲ್ಲರ ಮನಸ್ಸಿನಿಂದ ದೀಪ ಬೆಳೆಸಿಕೊಳ್ಳಬೇಕು ಅಂತ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ನಮೋ ವ್ರಾತಪದೇ ನಮೋ ಗಣಪತಯೇ ನಮ ಪ್ರಮದಪದೇ ನಮಸ್ಯಸ್ತುರಂಭೋದರ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದ ಮೂರ್ತಯೇ ನಮಃ. ಮಹಾಗಣಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ಮಹಾಗೋವಿಂದಾಯ ನಮಃ. ವಿಷ್ಣವೇ ನಮಃ. ಮಧುಸೂದನಾಯ ನಮಃ. ತ್ರಿವಿಕ್ರಮಾಯ ನಮಃ. दामोदराय नमः. संकर्षणाय नमः. वासुदेवाय नमः. प्रद्युम्नाय नमः. निरुद्धाय मधोक्षजाय नमः. स्वस्ति पूर्वोच्चरदेवं गृहेजनविष्टायां शुभायां मुत्यादनन्तवतारात् श्री महागणपति प्रेरणया महागणपति प्रीत्यर्थं यजमानस्याः रामण्णां निषवेका दीर्घाश धर्मार्थकामोक्षासिद्ध्यर्थमाचार्य मुखेन कारयिष्यमाणः दीपप्रतिष्ठापनपूर्वक कल्पोक्त ध्यान आवाहना सर्वे षोडशोपचार पूजाग्नि कर्म कारयिष्ये कुरुष्वः. गुरुभ्यो नमः. प्रार्थनां समर्पयामि. ಸಂಕಲ್ಪವನ್ನು ಮಾಡಿಕೊಂಡಂಥ ಶ್ರೀಕಾಂತ್ ಭಟ್ ಇವರಿಗೆ ಅದೇ ರೀತಿ ಇವತ್ತು ನಮ್ಮ ಮಂದಿರದ ಮಹಾಘೋಷಕರಾದಂಥ ರಾಮಣ್ಣ ಶೆಟ್ಟಿ ಮೊಬೈ ಅದೇ ರೀತಿ ಮಂದಿರದ ನಾರಾಯಣಪ್ಪನವರಿಗೂ ಅದೇ ರೀತಿ ಇವರ ಉಪಸ್ಥಿತಿಯಲ್ಲಿ ಇದೀಗ ಸಂಕಲ್ಪದ ಕಾರ್ಯಕ್ರಮ ಮಾಡಿದ್ದಾರೆ. ಇದೀಗ ಇವತ್ತಿನ 3ನೇ ದಿನದ ಸಂಧ್ಯಾ ಭಜನೆ ಕಾರ್ಯಕ್ರಮಕ್ಕೆ ಬಂದಿರುವಂಥ ಅತಿಥಿಗಳನ್ನ ಸ್ವಾಗತವನ್ನು ಮಾಡುವಂತ ಹೊತ್ತು ಮೊದಲಿಗೆ ನಮ್ಮ ಜೊತೆ ಇವತ್ತು ಅತಿಥಿಯಾಗಿ ಬಂದಿದ್ದಾರೆ ಶ್ರೀಮತಿ ರೇವತಿ ಮತ್ತು ಶ್ರೀ ದಾಮೋದರ ಉಚ್ಚಿಲ್ ನಿವೃತ್ತ ಅಂಚೆ ಅಧಿಕಾರಿಗಳು. ಇವರನ್ನ ಮಂದಿರದ ಎಲ್ಲರ ಪರವಾಗಿ ಸರ್ವ ಸದಸ್ಯರ ಪರವಾಗಿ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವರಿಗೆ ಶಾಲ್ ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರು ಶಾಲನ್ನು ಹೊದಿಸಿ ಅವರಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಚಂದ್ರಿಕಾರಿ ಇವರು ಬಂದು ಶ್ರೀಮತಿ ರೇವತಿ ಇವರಿಗೆ ಶಾಲೆ ಹೊದಿಸಿ ಗೌರವಿಸಲು ಹೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೊಬ್ಬ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀ ವಿಶ್ವನಾಥ ಕೊಲಿಯ, ಸದಸ್ಯರು ಶಾರದಾ ಸೇವಾ ರಿಜಿಸ್ಟರ್ಡ್ ಕೊಲಿಯ. ಇವರಿಗೆ ಅಶೋಕ್ ಉಚ್ಚಿಲ ಇವರು ಶಾಲೆ ಹೊದಿಸಿ ಗೌರವಿಸಲು ಹೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಮತ್ತೊಬ್ಬ ಶ್ರೀ ಕ್ಯಾಪ್ಟನ್ GS ಪ್ರಸಾದ್ ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವರು ಶಾಲಾ ಹೊದಿಸಿ ಗೌರವಿಸುತ್ತಾ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ರಾಜೀವಿ ಕೆಂಪುಮಣಿ ಇವರು ಶ್ರೀಮತಿ ಪೂರ್ಣಿಮಾ ಇವರಿಗೆ ಶಾಲಾ ಹೊದಿಸಿ ಗೌರವಿಸುತ್ತಾ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಮತ್ತೊಬ್ಬರು ಅತಿಥಿಯಾಗಿ ಬಂದಿರುವಂತವರು ಶ್ರೀಮತಿ ಮಮತಾ ಮತ್ತು ಶ್ರೀ ಮೋಹನ್ ರಾಜ್ ತೋಟ ಉದ್ಯಮಿ ಮಂಗಳೂರು. ಇವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸಂಧ್ಯಾ ಭಜನೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಶ್ರೀ ಮೋಹನ್ ರಾಜ್ ತೋಟ ಇವರಿಗೆ ಅಮರನಾಥ್
ಇವರು ಶಾಲನ್ನು ಹೊರಿಸಿ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಮಮತಾ ಇವರಿಗೆ ವರಲಕ್ಷ್ಮಿ ನಾಯಕ್ ಇವರು ಶಾಲನ್ನು ಹೊರಿಸಿ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಮತ್ತೊಬ್ಬರು ಹೊಸದಾಗಿ ಬಂದಿರುವಂತವರು ಶ್ರೀಮತಿ ಪ್ರಮೀಳಾ ಮತ್ತು ಶ್ರೀ ಸದಾಶಿವ ಕುಲಾಲ್ ಉದ್ಯಮಿ ಗಿರಿ ಇವರನ್ನ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಇವರಿಗೆ ಜಯಂತ್ ಸಂಕೋಳಿಗೆ ಅವರು ಸಾಲನ್ನು ಹೊರಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಪ್ರಮೀಳಾ ಇವರಿಗೆ ಲೋಲಾಕ್ಷಿ ಇವರು ಬಂದು ಶಾಲನ್ನು ಹೊರಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೊಬ್ಬರು ಹೊರತಾಗಿ ಬಂದಿರುವಂತವರು ಶ್ರೀಮತಿ ರಶ್ಮಿ ಪ್ರಶಾಂತ್ ಗಡ್ಡಿ ಕೊಲ್ಯ ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತವನ್ನ ಮಾಡ್ತಿದ್ದೇವೆ. ಇವರಿಗೆ ವೀಣಾ ಶೆಟ್ಟಿ ಇವರು ಬಂದು ಶಾಲನ್ನು ಹೊರಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಮತ್ತೊಬ್ಬರು ಹೊರತಾಗಿ ಬಂದಿರುವಂತವರು ಶ್ರೀಮತಿ ಪಾರ್ವತಿ ಮುರಳಿ ಸದಸ್ಯರು ಸತ್ಯನಾರಾಯಣ ಮಂದಿರ ಮಾಡೂರು ಇವರನ್ನ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಗಿರಿಜಾ ಇವರು ಬಂದು ಶಾಲನ್ನು ಹೊರಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಿದ್ದೇವೆ. ಅದೇ ರೀತಿ ಸಮಿತಿಯ ಮಹಾಪೋಷಕರಾಗಿರುವಂತಹ ರಾಮಣ್ಣ ಶೆಟ್ಟಿ ಮುಂಬೈ, ಅದೇ ರೀತಿ ಗೌರವಾಧ್ಯಕ್ಷರಾಗಿರುವಂತಹ ನಾರಾಯಣ ಗೋಪಾಲ್ ಹಾಗೂ ಅಧ್ಯಕ್ಷರಾಗಿರುವಂತಹ ರಾಘವೋಚಿ ಇವರನ್ನೆಲ್ಲರನ್ನು, ಅದೇ ರೀತಿ ಸಮಿತಿಯ ಎಲ್ಲ ಸದಸ್ಯರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡ್ತಿದ್ದೇವೆ. ಬಂದಿರುವಂತಹ ಎಲ್ಲ ಭಕ್ತಾಭಿಮಾನಿಗಳನ್ನ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಇವತ್ತಿನ ಭಜನಾ ಸೇವೆ, ಸಂಧ್ಯಾ ಭಜನಾ ಸೇವೆಯನ್ನು ಮಾಡಿಕೊಡ್ಲಿಕ್ಕೆ ಬಂದಿದ್ದಾರೆ ಶ್ರೀ ಶಾರದಾ ಭಜನವನ್ನ ಮಾಡ್ತಾ ಇದ್ದೇವೆ. ಇದೀಗ ದೀಪ ಪ್ರಜ್ವಲನ ಮಾಡುವ ಮುಖಾಂತರ ಇವತ್ತಿನ ಸಂಧ್ಯಾ ಭಜನೆ ಶ್ರೀಮತಿ ರೇವತಿ ಮತ್ತು ಶ್ರೀ ರಾಮೋಹನ್ ಚೆ, ಅದೇ ರೀತಿ ಶ್ರೀ ಪೂರ್ಣಿಮಾ ಮತ್ತು ಪ್ರಸಾದ್, ಶ್ರೀಮತಿ ಮಮತಾ ಮತ್ತು ಮೋಹನ್ ಪ್ರಮೀಳಾ ಮತ್ತು
Thank you.